ಅಯ್ಯೋ ಗಡಿ ಗಡಿ ಬೇಡ.
ಪಾಲ್ಗೊಂಡು ಇಡೀ ಉಳ್ಳಾಲ ತಾಲೂಕಿಗೆ ಸಂಚಾಲನ ಮಾಡ್ಲಿಕ್ಕಿದೆ. ಈ ಒಂದು ಸಾಕ್ಷೀಭೂತರಾಗಬೇಕು ನಿಮ್ಮೆಲ್ಲರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಅಂತೇಳಿ ವಿನಂತಿ ಮಾಡ್ತೇವೆ. ಇವರ ಸಹಯೋಗದಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದ ಸುಂದರವಾದ ಈ ಸಮಾರಂಭವನ್ನ ಆಚರಿಸ್ತಾ ಇದ್ದೇವೆ. ಭಾರತ ದೇಶದ ಆಡಳಿತಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಾವು ನಡೆಸಲಿಕ್ಕಿದ್ದೇವೆ. ಇದೀಗ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಸಕ್ರಿಯ ಪೂರ್ತಿ ಸನ್ಮಾನಿಸರು ಅವರು ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಂದ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ನಾಡಗೀತೆಯನ್ನು ಹೇಳಿದಂಥ ಅಂಬೇಡ್ಕರ್ ಅವರದು ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಮಾಡುವುದರೊಂದಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ವೇದಿಕೆ ಮೇಲಿರುವಂತಹ ಉಳ್ಳಾಲ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಸ್ವಾಗತಿಸ್ತಾ
ಮಾನ್ಯ ವಿಧಾನಸಭಾ ಸ್ಪೀಕರು, ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು. ಅಟೆನ್ಷನ್, ಧ್ವಜ ಹೋಗೋ ಮೇಲೆ ಹಾರಲಿಕ್ಕೆ ಜನರಿಂದ 3 ನಿಮಿಷ ಬೇಕು. ಅಲ್ಲಿ ತನಕ ತಾವುಗಳು ಅಲ್ಲೇ ಇರಬೇಕು. ರಾಷ್ಟ್ರಗೀತೆಯನ್ನ ಹಾಡಲಿಕ್ಕೆ ಕಮಾಂಡ್ ಕೊಡ್ತೀವಿ. ಆ ಕಮಾಂಡಿಗೆ ಪ್ರತಿಯೊಬ್ಬರು ಎಲ್ಲರೂ ಎದ್ದು ನಿಂತು ರಾಷ್ಟ್ರದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಸಂವಿಧಾನ ದಿನದ ಸಂದೇಶವನ್ನ ಸಾರ್ತಿದ್ದಾರೆ. 75ನೇ ಗಣರಾಜ್ಯೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ನಮ್ಮ ಜೊತೆ ಉಪಸ್ಥಿತವಂತಹ ಮಂಗಳೂರು ತಹಶೀಲ್ದಾರ್ ಅವರೇ, ಕೋಟೇಕರ್, ಉಲ್ಲಾಲ ಮತ್ತು ಸೋಮೇಶ್ವರದ ನಗರಸಭೆ, ನಗರ ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಇನ್ನಿತರ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರೇ, ಎಲ್ಲ ಯಶಸ್ಸಿಗೆ ಸಹಕಾರ ಕೊಟ್ಟಂತ ನಮ್ಮ ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಅಧಿಕಾರಿ ವರ್ಗದವರೇ, ವಿವಿಧ ಶಾಲಾ ಮತ್ತು ಕಾಲೇಜಿನ ಬಂದಂತ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ಶಿಕ್ಷಕ ವರ್ಗದವರೇ, ಅವರ ಸಂಪೂರ್ಣ ಸಹಕಾರ ನೀಡಿದ ಅವರ ಮ್ಯಾನೇಜ್ಮೆಂಟ್ನ ಕಮಿಟಿಯವರೇ, ಬಹುಶಃ ಉಲ್ಲಾಲ ಜನತೆ, ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಹಿತೈಷಿಗಳಿಗೆ ಸರ್ವರಿಗೂ ಕೂಡ 75ನೇ ವರ್ಷದ ಗಣರಾಜ್ಯ ಶುಭಾಶಯವನ್ನು ಇವತ್ತು ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಉಲ್ಲಾಲದ ವಿವಿಧ ಪ್ರದೇಶ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಅದ್ದೂರಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಆಚರಿಸುವ ಮೂಲಕ BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕೆಲಸ ನಿರ್ವಹಿಸುತ್ತಿರುವುದು ಇಡೀ ಉಲ್ಲಾಲ ಜನಕ್ಕೆ ಸಿಕ್ಕುವಂತ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಎಲ್ಲ ಹೇಳುವುದಿಷ್ಟೇ, ಅಭಿವೃದ್ಧಿಯ ಸಮಾಜ ಮತ್ತು ವಿಶ್ವಾಸ ಭರಿತವ ರಾಜ್ಯ ಮತ್ತು ಬಲಿಷ್ಠವಾದ ಭಾರತ, ಅದು ನಿಮ್ಮೆಲ್ಲರ ಇವತ್ತು ಮುಖ್ಯ ಉದ್ದೇಶ ಆಗಬೇಕು. ಬಲಿಷ್ಠವಾದ ಭಾರತವನ್ನು ಕಟ್ಟುವಂತ ಕನಸು ಮತ್ತು ನಡೆಸಿದ್ರೆ ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡ್ರೆ ಮಾತ್ರ ಸಾಧ್ಯವಂತೆ ನಮಗೆ ಇತಿಹಾಸ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುವ ಮುಂಚೆ ಇಂಗ್ಲೆಂಡಿನಲ್ಲಿ ಬ್ರಿಟಿಷರು ಬಹುಶಃ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡುವಾಗ ಚರ್ಚಿಲ್ ಅಂತ ಬಹಳಷ್ಟು ಮುಖ್ಯಸ್ಥರು ಹೇಳಿದ್ರಂತೆ, ಬೇಡ ಭಾರತ ದೇಶಕ್ಕೆ ನೀವು ಸ್ವತಂತ್ರ ಕೊಡಬೇಡಿ, ಅವ್ರಿಗೆ ಸ್ವತಂತ್ರವಾದ ರಾಷ್ಟ್ರ ಮಾಡಿದ್ರೆ ಅವ್ರ ಬಹುಶಃ ನಿಭಾಯಿಸಲಿಕ್ಕೆ ಅವ್ರನ್ನ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಧರ್ಮಾಧಾರಿತವಾಗಿಯೂ, ರಾಜ್ಯಾಧಾರಿತವಾಗಿಯೂ, ಭಾಷಾಧಾರಿತವಾಗಿಯೂ, ಪ್ರಾದೇಶಿಕವಾಗಿ ಬಹಳಷ್ಟು ಅಸ್ತಿತ್ವಗಳಿದೆ. ಅವರವರ ಮಧ್ಯೆ ಒಗ್ಗಟ್ಟಿಲ್ಲ. ಅಲ್ಲಿ ಬಹುಶಃ ಒಗ್ಗಟ್ಟಿಲ್ಲದಂತ ಅವ್ರಿಗೆ ನೀವು ಕೊಟ್ರೆ ಅವರು ಈ ಸ್ವತಂತ್ರ ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಬಹುಶಃ ಬಹಳಷ್ಟು ಜನ ಅದಕ್ಕೆ ಚರ್ಚಾಗಿ ಕೊನೆಯದಾಗಿ ಬಹುಶಃ ಇವತ್ತು ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ವಿಶೇಷವಾದ ನೇತೃತ್ವ ಮುಖಾಂತರ ಇವತ್ತು ಸ್ವತಂತ್ರ ಸಿಕ್ಕುವಂತ ಅವಕಾಶ ಆಯಿತು. ಬಹುಶಃ ಯಾವುದನ್ನು ಕೆಲವು ಬ್ರಿಟಿಷರು ಇವತ್ತು ಎದುಕೊಂಡಿದ್ರ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರೆ ಅದನ್ನು ಅವ್ರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರದೇಶಕ್ಕೆ ಸಮಸ್ಯೆ ಇದ್ದ ಕಾರಣ ಯಾವುದು ಸ್ವತಂತ್ರೋತ್ಸವವನ್ನು ನಾವು ನಡೆಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಇವತ್ತು ಆಡಿದ್ರ
ಯಾವುದು ಸಾಧ್ಯವಿಲ್ಲ ಅಂತ ಹೇಳ್ತಿದ್ರ ಅದು ಸಾಧ್ಯವನ್ನಾಗಿ ಇವತ್ತು ಭಾರತ ದೇಶದ ಜನತೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಯಾವುದು ವಿಶ್ವದಲ್ಲೇ ಸಾಧ್ಯವಿಲ್ಲ ಅಂತ ಹೇಳಿದವನು ಭಾರತ ದೇಶ ಸಾಧ್ಯವಾಗಿದ್ರೆ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋಣ. ಆದ ಕಾರಣ ಹಿಂದೆ ಕೂಡ ನಾನು ಹೇಳಿದ್ದೆ, ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಯುವಕರು, ಈ ದೇಶದ ಮಹಿಳೆಯರು ಮತ್ತು ಈ ದೇಶದ ಕಾರ್ಮಿಕರು ಮತ್ತು ಈ ದೇಶದ ಶೋಷಿತ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡ್ತಾ ಬಂದಿದ್ರೆ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ನಮ್ಮ ಈ ದೇಶ ಕೊಡುವಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ಬಹುಶಃ ನಾವು ಉಲ್ಲಾಳ ತಾಲೂಕು ಮಟ್ಟದಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಉಲ್ಲಾಳ ಪ್ರದೇಶ ಮತ್ತು ಉಲ್ಲಾಳ ಕ್ಷೇತ್ರವನ್ನು ಒಂದು ಮಾದರಿಯ ಸೌಹಾರ್ದತೆಯ ಅಭಿವೃದ್ಧಿಯ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಬೇಕಾಗುವಂತ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸುವಂತ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡುವ ಕೆಲಸ ಆಗ್ಬೇಕು. ನಾವೆಲ್ಲರೂ ಜೊತೆ ಕೈ ಹಿಡ್ಕೊಂಡು ಮುಂದೆ ಹೋಗ್ಬೇಕು. ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ನಾವು ಹಮ್ಮಿಕೊಳ್ಬೇಕಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಘನವಾದ ಶುಭಾಶಯ ಸಲ್ಲಿಸಿ ಇದಕ್ಕೆ ಸಹಕಾರ ಪ್ರತಿಯೊಂದು ಮಾಧ್ಯಮದ ಮಿತ್ರರಿಗೂ, ಪೊಲೀಸ್ ಇಲಾಖೆಯವರು, ವಿವಿಧ ಶಿಕ್ಷಣ ಇಲಾಖೆಯವರಿಗೂ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರಿಗೂ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ನಗರ ಅಭಿವೃದ್ಧಿಯ ಇಲಾಖೆಯವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ಈ ಉಲ್ಲಾದ ಊರ ಹಿರಿಯರ ಗಣ್ಯ ಎಲ್ಲ ಅತಿಥಿಗಳು ಮತ್ತು ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಸಹಕಾರ ಕೊಟ್ಟದಕ್ಕೆ ಮತ್ತು ಭಾಗವಹಿಸಿದ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಒಬ್ಬ ಶಾರದಾ ನಿಕೇತನ ವಿದ್ಯಾಸಂಸ್ಥೆ ತಲಪಾಡಿ, ಇದು ಬನ್ನಿ. ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೆಕೋಟೆ, ಹೋಲಿ ಏಂಜಲ್ಸ್ ಹಿರಿಯ ಶಾಲೆ ಪೆರ್ಮನೂರು. ಶಾರದಾ ನಿಕೇತನ ಮಕ್ಕಳು ಬನ್ನಿ, ನೋಡಿ ಸರಿ ಕೇಳಿ, ಎಲ್ಲರೂ ಚಪ್ಪಲ ಕಟ್ಟಬೇಕು. ಶಾರದಾ ನಿಕೇತನ ಪ್ರಾಥಮಿಕ ಶಾಲಾ ಬಸವಚನದಲ್ಲಿ ಸ್ಥಾನ ಹಾಗೂ ರೋಲಿಂಗ್ ಟ್ರೋಫಿಗಳು ಕೂಡ ಕಳೆದುಕೊಂಡಿದ್ದಾರೆ ಮತ್ತು ಬ್ಯಾಂಡ್ ಸೆಟ್ ಅಲ್ಲಿ ಭಾಗವಹಿಸಲಿಲ್ಲ. ಪ್ರಾಥಮಿಕ ಫಸ್ಟ್, ಪ್ರೌಢ ಫಸ್ಟ್ ಮತ್ತು ರೋಲಿಂಗ್ ಟ್ರೋಫಿ ಶಾರದಾ ನಿಕೇತನ ತಲಪಾಡಿ. ಜೋರದ ಚಪ್ಪಲೊಂದಿಗೆ ವಿದ್ಯಾಸಂಸ್ಥೆ ಹಳೆಕೋಟೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯ ಈ ಒಂದು ಬಸವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸೈಯದ್ ಮದನಿ. ಒಮ್ಮೆ ಚಪ್ಪಲಿ ತಟ್ಟಿ ಆಯ್ತು. ಶಾರದಾ ನಿಕೇತನ ಕಡೆಗೆ ಬನ್ನಿ, ಬನ್ನಿ. ರೋಲಿಂಗ್ ಟ್ರೋಫಿ ಸರಿ. ಸೈಯದ್ ಮದನಿ ಹಳೆಕೋಟೆಯ ಹೈಸ್ಕೂಲ್ನವರು, ಪ್ರೈಮರಿ ವಿದ್ಯಾರ್ಥಿ ಬಂದಿದ್ದಾನೆ. ಹೈಸ್ಕೂಲ್ನವರು ಸೈಯದ್ ಮದನಿ ಹಳೆಕೋಟೆ. ಬನ್ನಿ ಬನ್ನಿ, ಎಲ್ಲರಿಗೂ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಸೈಯದ್ ಮದನಿ ಹಳೆಕೋಟೆ. ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು, ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು ಭಾಗವಹಿಸಿದ್ದಾರೆ ಮತ್ತು ಬ್ಯಾಂಡ್ ಸೆಟ್ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಹೋಲಿ ಏಂಜಲ್ಸ್ ಹೇಳಿದ್ದಾರೆ. ಬಂದ್ರು. ನೆಕ್ಸ್ಟ್ ಉಚ್ಚಿಲಭಾವಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಉಚ್ಚಿಲ. ಚಪ್ಪಲೆ ತಟ್ಟಿ ಮಕ್ಕಳೇ, ನಿಮಗೆಲ್ಲ ಕ್ಯಾಶ್ ಪ್ರೈಸ್ ಕಲೆ ಕೊಡ್ತೇವೆ. ಉಚ್ಚಿಲಭಾವಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಉಚ್ಚಿಲ ಇವರು ಭಾಗವಹಿಸಿ ಪ್ರಾಥಮಿಕ ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ಪ್ರೌಢಶಾಲೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿಕೊಂಡಿದ್ದಾರೆ. ಪ್ರಾಥಮಿಕ ಮತ್ತು ದ್ವಿತೀಯ, ಪ್ರೌಢಶಾಲೆಯಲ್ಲಿ ಕೂಡ ದ್ವಿತೀಯ ಸ್ಥಾನ ಪಂಚತಂತ್ರದಲ್ಲಿ ಸುಮಾರು 2,000 ರೂಪಾಯಿ ಅವರಿಗೆ. ಕಲಾತಂಡದವರು ದಯವಿಟ್ಟು ರೆಡಿಯಾಗಿ, ಸಮಯದ ಅಭಾವವಿದೆ. ಕಲಾತಂಡದವರು ವೇದಿಕೆ ಮೇಲೆ ರೆಡಿ ಆಗಿಬಿಡಿ ಪ್ಲೀಸ್. ಸಮಯದ ಅಭಾವವಿದೆ, ಮಕ್ಕಳು ಬಿಸಿಲಲ್ಲಿದ್ದಾರೆ ಸರ್. ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು. ನೆಕ್ಸ್ಟ್ ಬನ್ನಿ. ಉಚ್ಚಿಲಭಾವಿ ವಿದ್ಯಾಸಂಸ್ಥೆಗೆ ಸಂಚಲನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಪ್ರೌಢಶಾಲೆಯ ಭಕ್ತ ಸಂಚಲನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ನಿತ್ಯಾಧಾರ್ ಆಂಗ್ಲ ಮಾಧ್ಯಮ ಶಾಲೆ ಬಬ್ಬುಘಟ್ಟ. ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ ನೆಕ್ಸ್ಟ್ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ ಬನ್ನಿ ಮಕ್ಕಳೇ. ನೆಕ್ಸ್ಟ್ ಭಾರತೀಯ ಅನುದಾನದ ಪ್ರೌಢಶಾಲೆ ಉಳ್ಳಾಳ ಬನ್ನಿ. ನಂತರ ಜಾಯ್ಲೆಂಡ್ ಆಂಗ್ಲ ಮಾಧ್ಯಮ ನಿಂತ್ಕೊಳ್ಳಿ. ಈಗ ರಾಷ್ಟ್ರೋತ್ಥಾನ ಚೆಂಬುಗುಡ್ಡೆ ಬ್ಯಾಂಡ್ ಸೆಟ್ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹೋಗಿ ರಾಷ್ಟ್ರೋತ್ಥಾನ. ಅಭಿನಂದನೆ ಮಾಡಬೇಕು. ಬ್ಯಾಂಡ್ ಸೆಟ್ ಮತ್ತು
ರಾಷ್ಟ್ರೋತ್ಥಾನ ಸಂಸ್ಥೆ ಒಂದು ಪಕ್ಷೇಂದ್ರದಲ್ಲಿ ಭಾಗವಹಿಸಿದ್ದಾರೆ. ನಂತರ ಭಾರತ್ ಪ್ರೌಢಶಾಲೆ ಉಳ್ಳಾಲ, ಭಾರತ್ ಪ್ರೌಢಶಾಲೆ ಉಳ್ಳಾಲ ಅದ್ಭುತವಾದ ನಾಡಗೀತೆಯನ್ನು ಹಾಡಿದ್ದಾರೆ. ಬ್ಯಾಂಡ್ ಸೆಟ್ ಅಲ್ಲೂ ಭಾಗವಹಿಸಿದ್ದಾರೆ, ಪಥಸಂಚಲನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಭಾರತ್ ಪ್ರೌಢಶಾಲೆ ಉಳ್ಳಾಲ. ನಂತರ ಜಾಯ್ಲೆಂಡ್ ಆಂಗ್ಲ ಮಾಧ್ಯಮ ಕೊಲ್ಯ, ಎಲ್ಲಿದ್ರಿ ಜಾಯ್ಲೆಂಡ್ ಸರ್, ಬನ್ನಿ ಸರ್. ತದನಂತರ ಸೈಂಟ್ ಸಬಾಸ್ಟಿಯನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪೆರ್ಮನೂರು, ಸೈಂಟ್ ಸಬಾಸ್ಟಿಯನ್ ಕನ್ನಡ ಮಾಧ್ಯಮ, ಬನ್ನಿ. ಜಾಯ್ಲ್ಯಾಂಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೊಲ್ಯಾದವರು ಬ್ಯಾಂಡ್ ಸೆಟ್ ಮತ್ತು ಪಶ್ಚಿಮದಲ್ಲಿ ಭಾಗವಹಿಸಿದ್ದಾರೆ, ಅಭಿನಂದನೆಗಳು. ನಂತರ ಸೈಂಟ್ ಸಬಾಸ್ಟಿಯನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪೆರ್ಮನೂರು ಬ್ಯಾಂಡ್ ಸೆಟ್ ಮತ್ತು ಮಾರ್ಚ್ ಪಾಸ್ಟ್ ಅಲ್ಲಿ ಭಾಗವಹಿಸಿದ್ದಾರೆ, ಸೈಂಟ್ ಸಬಾಸ್ಟಿಯನ್ ಕನ್ನಡ ಮಾಧ್ಯಮ. ನಂತರ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಉಳ್ಳಾಲ, ಟಿಪ್ಪು ಸುಲ್ತಾನ್ ಇಲ್ಲಿ ನಿಲ್ಲಿಸಿದೆ ಒಬ್ಬರು, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಉಳ್ಳಾಲ ಈ ಒಂದು ಮಗುವಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರು. ಜೋರದ ಚಪ್ಪಾಳೆಯೊಂದಿಗೆ ಟಿಪ್ಪು ಸುಲ್ತಾನ್ ಶಾಲೆಗೆ ಚಪ್ಪಾಳೆ ತಟ್ಟಿ. ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಚಲಗುಡ್ಡೆಯ ಮಕ್ಕಳು ಬ್ಯಾಂಡ್ ಸೆಟ್ ಮತ್ತು ಬ್ಯಾಂಡ್ ಸೆಟ್ ಅಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ನೆನಪಿನ ಕಾಣಿಕೆ ನೀಡಿ ಮಾನ್ಯ ಸಭಾಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ನಂತರ ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಸಂದೀಪ್ ಅವರು ನಮ್ಮ ಸಭಾಧ್ಯಕ್ಷರಿಂದ ಈ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಂತರ ಪಿಯುಸಿ ವಿಭಾಗದಲ್ಲಿ ಸೈಂಟ್ ಸಬಾಸ್ಟಿಯನ್ ಬನ್ನಿ, ಬಂದಿರಲ್ಲ ಪದವಿಪೂರ್ವ ನೆನಪಿನ ಕಾಣಿಕೆ ಅವರಿಗೆ. ಸೈಂಟ್ ಸಬಾಸ್ಟಿಯನ್ ಪದವಿಪೂರ್ವ ಕಾಲೇಜು ಪದಮೂರು, ಇವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಸಭಾಧ್ಯಕ್ಷರು. ತದನಂತರ ತೀರ್ಥಗಾರಿ ಅರುಣ್ ಪ್ರಸಾದ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ಮಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ಸಂದೀಪ್ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂದೀಪ್ ಮತ್ತು ಪ್ರಮೀತ್, ಅರುಣ್ ಪ್ರಸಾದ್ ಇವರು ಈ ಪಥಸಂಚಲನದ ತೀರ್ಪುಗಾರರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಕೊನೆಯದು ಕರಾವಳಿ ಜಾನಪದ ಕಲಾವೇದಿಕೆ ಸುರತ್ಕಲ್ ಶ್ರೀ ವಿಶ್ವನಾಥ್ ಶೆಟ್ಟಿ ಮತ್ತು ಗಿರೀಶ್ ನಾವಡ ಅವರ ನೇತೃತ್ವದಲ್ಲಿ ಒಂದು ವಿನೂತನವಾದ ಪ್ರಯಾಸನ ನಾಟಕವನ್ನು ಮಾಡಿಕೊಳ್ಳಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆ ಸ್ವೀಕಾರ ಮಾಡಿ ಸರ್. ತದನಂತರ ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಮಾನ್ಯ ಸಭಾಧ್ಯಕ್ಷರಿಂದ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಹಾಗೂ ಗಿರೀಶ್ ನಾವಡ ಅವರು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಬಹುಮಾನ ವಿತರಣೆ ಬೇರೆ ಯಾವ್ದೋ ಶಾಲೆ ಬಿಟ್ಟು ಹೋಯ್ತು ಮಕ್ಕಳೇ, ಎಲ್ಲ ಆಯ್ತು. ಯಾವ್ದಾದ್ರು ಬಿಟ್ಟು ಹೋದ್ರೆ ನಿಮಗೆ ಕೊಡ್ತೇವೆ, ನಗದು ಬಹುಮಾನವನ್ನು ಇಲ್ಲಿ ಕೊಡ್ತೇವೆ ವೇದಿಕೆಯಲ್ಲಿ ಕೆಳಗಡೆ. ಸರಿ, ಧನ್ಯವಾದಗಳು. ಮುಂದಕ್ಕೆ ಆಯ್ತು, ಬಹುಮಾನ ವಿತರಣೆ ಆಯ್ತು. ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರು, ತಹಸೀಲ್ದಾರರು ಹಾಗೂ ಶಿಕ್ಷಣ ಇಲಾಖೆಯ ಪ್ರಮುಖರು, ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ನಾವು ವಿಶೇಷವಾಗಿ ತಾಲೂಕು ಗಣೇಶ್ ಕುಲಾಲ್ ಅವರ ನೇತೃತ್ವದ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸಿದ್ದಾರೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳು, ಅದೇ ರೀತಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಎಲ್ಲರಿಗೂ ಮತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತಹ ವಾಣಿ ಆಳುವ ಅವರು ಕೂಡ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸಿದ್ದಾರೆ. ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಬಾರೆ ನನ್ನಕ್ಕ ಇಲ್ಲಿ ಕೇಳಕ್ಕ, ಬಾರೆ ನನ್ನಕ್ಕ ಇಲ್ಲಿ ಕೇಳಕ್ಕ, ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ, ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ, ಸುಖ ಸಂಸಾರಕ್ಕಾಗಿ ಹತ್ತಿರ ಬಂದೈತೆ, ಸುಖ ಸಂಸಾರಕ್ಕಾಗಿ ಹತ್ತಿರ ಬಂದೈತೆ, ಕೇಳಿ ಪಡೆಯುವುದು ನಮ್ಮ ಹಕ್ಕಂತೆ, ಕೇಳಿ ಪಡೆಯುವುದು ನಮ್ಮ ಹಕ್ಕಂತೆ. ಬಾರೆ ನನ್ನಕ್ಕ ಬಾರೆ ತಂಗ್ಯಕ್ಕ ನಯ ಕೇಳಕ್ಕ, ಬಾರೆ ತಂಗ್ಯಕ್ಕ ಬಾರೆ ನನ್ನಕ್ಕ ಇಲ್ಲಿ ಕೇಳಕ್ಕ, ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ, ಸರ್ಕಾರ ಬಂದೈತೆ ನಮ್ಮ ಯೋಜನೆ ತಂದೈತೆ. ಅನ್ನ ಭಾಗ್ಯ ನಿನಗಕ್ಕ ನೀನು ಪಡೆಯಕ್ಕ, ಅನ್ನ ಭಾಗ್ಯ ನಿನಗಕ್ಕ ನೀನು ಪಡೆಯಕ್ಕ, ಒಬ್ರಿಗೆ 10 kg ನೋಡ್ತಕ್ಕ, ಒಬ್ರಿಗೆ 10 kg ಕೊಡ್ತಾರೆ, ಅಲ್ಲಿ ನಮ್ಗೆ ಬೇಕಾದ್ರೆ ನಾವು ಪಡಿತಾರೆ, ಅಲ್ಲಿ ನಮ್ಗೆ ಬೇಕಾದ್ರೆ ನಾವು ಪಡಿತಾರೆ. ಬಾರೆ ನನ್ನಕ್ಕ ಬಾರೆ ತಂಗ್ಯಕ್ಕ ಇಲ್ಲಿ ಕೇಳಕ್ಕ, ಬಾರೆ ನಂಗೆಕ್ಕ ಬಾರೆ ನಂಗಕ್ಕ ಇಲ್ಲಿ ಕೇಳಕ್ಕ, ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ, ಬಂದೈತೆ ನಮ್ಗೆ ಯೋಜನೆ ಬಂದೈತೆ, ಸರ್ಕಾರ ಬಂದೈತೆ ಇಲ್ಲಿ ಯೋಜನೆ ಬಂದೈತೆ. ಓ ಸ್ವಾಮಿ
ನಾನು ಇಲ್ಲಿ ಪದ್ಯನೇ ಹೇಳ್ತಿದ್ದೇನೆ, ನೀವು ವಿವರಿಸ್ತಾ ಹೋಗಲ್ಲ. ನೋಡಪ್ಪ, ಏನ್ ಹೇಳಿ? ಈಗ 75ನೇ ವರ್ಷದ ಹಾ. ಗಣರಾಜ್ಯೋತ್ಸವ ಏನಿದಿರಲ್ಲಿ? ಅಯ್ಯೋ ದೇವ್ರೆ, ಇದು ಎಲ್ರಿಗೆ ಗೊತ್ತಿದ್ದ ವಿಷಯ ಅಲ್ವಾ? ಆದ್ರೆ ವಿಶೇಷ ನಿಮ್ಮ ಗಮನಕ್ಕೆ ತರಬೇಕಲ್ಲ. ಏನಂತ ಹೇಳಿದ್ರೆ ಗೊತ್ತಾಗತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಶಿಲ್ಪಿ ಆ, ಸಂವಿಧಾನ ಏನ್ ಹೇಳಿ? ನಮ್ಮ ಏನ್ ಭಾರತ ಹೇಳ್ಬೇಕು? ದೇಶದಲ್ಲಿ ಯಾರಲ್ಲಿಯೂ ತಾರತಮ್ಯ ಇರಬಾರದು, ಭೇದ ಭಾವ ಇರಬಾರ್ದು, ಮೇಲು ಜಾತಿ ಕೀಳು ಜಾತಿ ಇರಬಾರದು, ಸಮಾನತೆ ಇರಬೇಕು, ಅವನು ಅವಿದ್ಯಾವಂತ ತಾನು ವಿದ್ಯಾವಂತ ಅಂತ ಆಗಬಾರದು ಅಂತ ಎಲ್ಲರಿಗೂ ಸಮಾನವಾದಂತ ವಿದ್ಯೆಯನ್ನು ಎಲ್ಲರೂ ನಮ್ಮವರಾಗಾದ್ರೆ ಆಗ್ಬೇಕು. ಹಾಗೆ ಆರೋಗ್ಯದ ಬಗ್ಗೆ, ವಿದ್ಯೆ ಬಗ್ಗೆ, ವಸತಿ ಬಗ್ಗೆ ಯಾವ ಹೊತ್ತಿಗೂ ಎಲ್ಲಿ ಬೇಕಾದರೂ ಧೈರ್ಯದಿಂದ ನಮ್ಮ ಎಲ್ಲಾ ಮಾರ್ಗದಲ್ಲೂ ತಿರುಗುವಂತ ಒಂದು ಧೈರ್ಯ ಬಂದದ್ದು ಹೇಗೆ? ಓ ಸ್ವಾಮಿ, ಹಾ. ನಾನು ರೈತ, ಹಾ. ನಾನು ಇಷ್ಟು ಜನ ಮಾಡಿ ನಾನು ಕೃಷಿ ಮಾಡಿದ್ದೇನೆ, ಬೆಳೆ ಬೆಳೆದಿದ್ದೇನೆ. ಆದ್ರೆ ಬೆಳೆ ತಿನ್ನಬೇಕಾದ್ರೆ ಮಳೆನೇ ಇಲ್ಲ. ಒಂದು ಸಾರಿ ಮಳೆ ಇಲ್ಲ, ಅತಿವೃಷ್ಟಿ, ಅನಾವೃಷ್ಟಿ. ಸರಿಯಾಗಿ ಬೆಳೆ ಬಂದರೆ ಅದಕ್ಕೆ ಬೆಲೆ ಇಲ್ಲ. ಹೌದು. ಅದಕ್ಕಾಗಿ ಸರಿಯಾದ ಸೂಕ್ತ ಕ್ರಮವನ್ನು ಸರ್ಕಾರ ಮಾಡ್ತದೆ. ಅಯ್ಯೋ ಹಾಗೆ- ಸುಮ್ನೆ ಹೇಳ್ರಿ, ನೀವು ಏನೇನು ಸುಳ್ಳು ಹೇಳ್ಬೇಡಿ. ಹಾ. ನಾವಿಷ್ಟು ಆಸೆದಿಂದ ಇದೆ, ಒಂದು ತಿನ್ನಕ್ಕೆ ಅನ್ನ ಇಲ್ಲ. ಹಾ. ಹಾಗಾದ್ರೆ ನಾವೇನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡೋದು ಬೇಡ. ಏನ್ ಹೇಳಿ? ಅನ್ನಭಾಗ್ಯದ ಒಂದು ಯೋಜನೆ ಅಡಿಯಲ್ಲಿ ಓಹೋ, ಮನೆಯ ಒಬ್ಬ ಸದಸ್ಯರಿಗೆ ಹಾ, ತಿಂಗಳಿಗೆ 10 ಕೆಜಿ ಅಕ್ಕಿ ದೊರೆಯುತ್ತದೆ. ತಿಂಗಳಿಗೆ ಹೌದು, ಪ್ರತಿಯೊಬ್ಬ ಸದಸ್ಯನಿಗೆ. ಪ್ರತಿಯೊಬ್ಬ ಸದಸ್ಯನಿಗೆ. ಓಹೋ ಹೋ ಹೋ ಹೋ. ಮತ್ತೊಂದು ವಿಷಯ, ಏನು? ಕೆಲವರಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ದೂರದ ಊರಿಗೆ ಹೋಗಬೇಕು. ಪಯಣ ಮಾಡ್ಬೇಕು. ಹಾಗಾದ್ರೆ ದೂರದ ಊರಿಗೆ ಹೋಗಬೇಕಾದ್ರೆ ಹೋಗುವುದಕ್ಕಾಗಿ ವಾರದ ಖರ್ಚು ಬೇಡವೇ? ಹೌದು. ಅದಕ್ಕಾಗಿ ನಮ್ಮ ಸರ್ಕಾರದ KSRTC ಬಸ್ಸಿನಲ್ಲಿ ಹಾ. ಕರ್ನಾಟಕದ ಒಳಗೆ ಇವರ ಆಧಾರಿನ ಗುರುತು ಚೀಟಿ ಹೊಂದಿದ್ದರೆ, ಯಾಕೆ ಆಧಾರಿನ ಗುರುತು ಚೀಟಿ? ಯಾಕೆ ಹೇಳಿ? ಕರ್ನಾಟಕದಲ್ಲಿ ವಾಸಿಸುವವರಿಗೆ ಮಾತ್ರ. ಓ, ಈ ರಾಜ್ಯದವರಿಗೆ ಮಾತ್ರ. ಅದಕ್ಕಾಗಿ ಕರ್ನಾಟಕದ ಆಧಾರ ಕಾರ್ಡ್ ಅಗತ್ಯ ಇರುವುದರಿಂದ ಹಾ. ಎಲ್ಲಿ ಬೇಕಾದ್ರೂ ಉಚಿತವಾಗಿ ಹೋಗಿ ಬರಬಹುದು. ಹೆಣ್ಣು ಮಕ್ಕಳಿಗೆ ಮಾತ್ರ. ಮತ್ತೆ ಅದು ಹೆಣ್ಣು ಮಕ್ಕಳಿಗೆ ಹಾ, ಹಾ, ಹಾ. ಯಾಕಂದ್ರೆ ಇಲ್ಲದಿದ್ರೆ ಅವರ ಗಂಡನಲ್ಲಿಯೋ ಹಿರಿಯವರಲ್ಲಿ ಹಾ. ಕೈ ಚಾಚಿ ಕೇಳುವಂತ ಪರಿಸ್ಥಿತಿ ಬರಬಾರದು ಎನ್ನುವ ಓ ಉದ್ದೇಶದಿಂದ. ಸ್ವಾಮಿ, ಹಾ. ಈಗ ನಮ್ಮ ಮನೆಯಲ್ಲಿದ್ದಂತ ಹೆಣ್ಣು ಮಕ್ಕಳನ್ನ ನಾವು ಕಳಿಸುವುದು ತಪ್ಪಲ್ಲ. ಹಾ. ಅವರನ್ನು ಕಳಿಸೋಣ. ಹಾ. ಆದ್ರೆ ಅವರಿಗೆ ಖರ್ಚಿಗೆ ದುಡ್ಡು ಬೇಕಲ್ಲ ಮಾರ್ರೆ. ಓ, ನಿಮ್ಮ ಒಳ್ಳೆ ಸಂಗತಿ ಆಯ್ತಲ್ಲ. ನೀನ್ ನನ್ನ ಹತ್ರ ಕೇಳಿಲ್ವ ರಂಗಿ? ಏ, ನೀನು ಹಾ, ಹಾ, ಹಾ. ಯೋಚನೆ ಮಾಡೋದಾಡ. ಹಾ. ಗೃಹಲಕ್ಷ್ಮಿ ಎನ್ನುವ ಯೋಜನೆಯಲ್ಲಿ ಗೃಹಲಕ್ಷ್ಮಿ. ಹಾ, ಹಾ. ಮನೆಯ ಒಡತಿಗೆ ಹಾ. ತಿಂಗಳಿಗೆ 2,000, ತಿಂಗಳಿಗೆ 2,000 ಇದರಲ್ಲೇ ವ್ಯವಸ್ಥೆ ಮಾಡಬಹುದು. ಹೌದಾ? ಹಾ. ಓ ಹೋ ಹೋ, ಅಷ್ಟಿದೆ. ಮಗವದಿ ಮನೇಲಿ ಅಲ್ಲ, ನೀವು ಒಂದು ವಿಷಯ ಅದೆಲ್ಲ ಬಿಟ್ಬಿಡಿ. ಹಾ. ನಾನೀಗ ಒಪ್ಕೊಳ್ತೇನೆ, 2,000 ಕೊಡ್ತಾರೆ ತಿಂಗಳಿಗೆ, ಅವರು ಸುತ್ತು ಬರ್ಬೋದು. ಇಲ್ಲಿ ನನ್ನ ಮಗ ನೋಡಿ, ಅವನು ಡಿಗ್ರಿ ಓದಿದಾನೆ, ಹಾ. ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾನೆ. ಹಾ. ನಾನು ಅದ್ರ ತಲೆ ಬಿಸಿಯಲ್ಲಿ ಇದ್ದೀನಿ. ನೋಡಪ್ಪ, ಹಾ. ನಿಮ್ಮ ಮಕ್ಕಳು ಡಿಗ್ರಿ ಹಾ. ಡಿಪ್ಲೊಮಾ ಮಾಡಿದ್ದಾರೆ, ಹಾ. ಕೆಲಸ ಸಿಗಲಿಲ್ಲ. ಹೌದು. ಒಂದು ವೇಳೆ ಕೆಲಸಕ್ಕಾಗಿ ಓಡಾಡೋಣ ಅನ್ನೋದಕ್ಕೆ ಫೈಲೋ ಜೆರಾಕ್ಸ್ ಆ ಕಡೆ ಹೋಗುವುದಕ್ಕೆ ಖರ್ಚಿದೆ. ಹೌದು. ಹಿರಿಯವರ ಹತ್ರ ವಿದ್ಯೆ ಕೊಟ್ಟಿದ್ದಾರೆ ಮತ್ತು ಹಣ ಕೇಳಲಿಕ್ಕೆ ಅವ್ರು ಕೇಳ್ತಾರ? ನೀನು ಪ್ರಾಯ ಬಂದಿದೆ, ಹೇಗೆ ಕೊಡುದಂತ ಹೇಳ್ತಾರೆ. ಅದಕ್ಕಾಗಿ ಯುವ ನಿಧಿ, ಹಾ. ಇದರಿಂದ ಏನು ಪ್ರಯೋಜನ? ಆ ಬಂದ ಹಣದಿಂದ ಹಾ. ಅವನಿಗೆ ಕೆಲಸವನ್ನು ಹುಡುಕೋದಕ್ಕೆ ಆಚೆ ಈಚೆ ಓಡುವುದಕ್ಕೆ ಯಾರಲ್ಲಿ ಕೇಳದೆ ಆ ಹಣದಿಂದಲೇ ಅವನು ವ್ಯವಹರಿಸಬಹುದಲ್ಲ. ಓ ಹೋ ಹೋ. ಮತ್ತೆ ಇನ್ನೊಂದಿದೆ, ಏನು? ರಾತ್ರಿಯಲ್ಲಿ ಕತ್ತಲಲ್ಲಿ ಹೇಗೆ ಇರಬಹುದು? ಓ, ನಾನು ಇಷ್ಟು ಚಂದ ಮಾಡಿ ಇವನು ಓದಿಸ್ಬೇಕಾದ್ರೆ ನಾನು ಬೆಳಕಿನ ದೀಪವನ್ನು ಇಟ್ಟು ಓದಿಸಿದೆ. ಕರೆಂಟ್ ಇಲ್ಲ ಮಾರ ನಮ್ಗೆ. ಗ್ರಹ ಜ್ಯೋತಿ. ಆ? ಜ್ಯೋತಿ ಅಂದ್ರೆ ಏನು? ಬೆಳಕು. ಆ. ಅಂದ್ರೆ ಕರೆಂಟ್. ಯಾರ ಮನೆಯಲ್ಲಿ ಆ. ತಮ್ಮ ಉಪಯೋಗಕ್ಕೆ ಬೇಕಂತ ಕರೆಂಟಿಗೆ ಸರಿಯಾದ ಬಿಲ್ಲನ್ನು ಕಟ್ಟಲಿಕ್ಕೆ ಆರ್ಥಿಕ ಸಮಸ್ಯೆ ಇರುವುದರಿಂದ ಓಕೆ. ತಿಂಗಳಿಗೆ 200 ಯೂನಿಟ್ ಒಳಗೆ ಉಪಯೋಗಿಸಿದವರಿಗೆ ಓ. ಉಚಿತ, ಅದರಿಂದ 0 ಇದು ಬರ್ತದೆ. ನಾನು ಮೊನ್ನೆ ಬಿಲ್ ಕಟ್ಲಿಕ್ಕೆ ಹೋದೆ. ಹಾ. ಆವಾಗ ಒಬ್ರು ಕರೆಂಟ್ ಬಿಲ್ ಕೊಟ್ರು ಮಾರ್ರೆ. ಹಾ. ಆವಾಗ ಅದರಲ್ಲಿ ಇದು 20 ರೂಪಾಯಿ, ಇದು ನಿಮ್ಗೆ ಫ್ರೀ ಅಂತ ಹೇಳಿದ್ರು. ಅಲ್ಲ, ಅದೊಂದು ಏನೋ ಇರ್ತದೆ, ಹಾ, 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 ಹಾ. ಅದರ ಬಗ್ಗೆ ಅಲ್ಲ. ಆದ್ರೆ ಈ ಮೊದಲು 300, 400, 500 ಕೊಟ್ಟಿದ್ದವರಿಗೆ 21 ಲಕ್ಷ ಅಲ್ಲ. ಅದಲ್ಲ ಅಲ್ಲ ಅಲ್ಲ ಅಲ್ಲ. ಎಲ್ಲ ವ್ಯವಸ್ಥೆಗಳಿರುವುದರಿಂದ ಹಾ. ಇನ್ನು ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಹಾ. ನಮಗೆ ಯಾವುದೇ ನ್ಯಾಯ ಬೇಕು, ಪ್ರಜೆಗಳೇ ಹೋಗಿ ಕೇಳುವ ಹಕ್ಕು ಇದೆ. ಇನ್ನೊಂದು ವಿಷಯ ಗೊತ್ತೇ? ಏನ್ ಹೇಳಿ? ಯಾವುದೇ ಮಗು ಅಳದೆ ತಾಯಿ ಹಾಲನ್ನು ಕುಡಿಸುವುದಿಲ್ಲ. ಹಾ. ನಿಮ್ಮ ಸಮಸ್ಯೆಗಳನ್ನು ಬೇಕಾದ ಸಮಸ್ಯೆ ಅಧಿಕಾರಿಗಳಲ್ಲಿ ನೀವು ಸೂಚಿಸಿದಾಗ ಸರಿ. ಅದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ಕೊಂಡಾದಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. 5 ಗ್ಯಾರಂಟಿಯಲ್ಲಿ ಸರಿಯಾಗಿ ಇದ್ದದಿದ್ರೆ ಹಾ. ಕೆಲವರು 2,000 ಬರುವುದಿಲ್ಲ. ಯಾಕೆ? ಯಾಕೆ? ಆಧಾರಿನಲ್ಲಿ ಒಂದು ರೀತಿ ಸೈನ್
ಇರ್ತದೆ, ಹಾ. ಬ್ಯಾಂಕಿನಲ್ಲಿ ಒಂದು ರೀತಿಯ ಸೈನ್ ಇರ್ತದೆ. ಹೆಸರು ಬದಲಾವಣೆ. ಹಾಗಾಗಿ ಒಂದೇ ರೀತಿ ಇರೋದ್ರಿಂದ ಇನ್ನು ಪ್ರಯತ್ನ ಪಡೋದು, ಎಲ್ಲರೂ ಇದರ ಸೌಲಭ್ಯವನ್ನು ಪಡೆಯಿರಿ ಅಂತ ಈ ವಿಷಯನ ಹೇಳುತ್ತಾ ಮುಂದಿನವರಿಗೆ ಹೋಗೋಣ. ಮುಂದಿನವರೆಗೆ ಹೋಗೋಣ. ಡೆನ್ನಾನ 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 ಡೆನ್ನ ಡೆನ್ನನ್ನಾಯೇ ಡೆನ್ನಾನ 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 ಡೆನ್ನಾ ಡೆನ್ನನ್ನಾಯೇ ಡೆನ್ನಾನ ಡೆನ್ನಾ ಡೆನ್ನನ್ನಾಯೇ ಡೆನ್ನಾನ 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 ಡೆನ್ನಾ ಡೆನ್ನನ್ನಾಯೇ ಡೆನ್ನಾನ ಡೆನ್ನಾ ಡೆನ್ನನ್ನಾಯೇ. ಮಕ್ಕಳೇ, ಊರಿ ಬಿಸಿಲಿನಲ್ಲಿ ಸ್ವಲ್ಪ ನಿಂತಿದ್ದೀರಿ, ಆದ್ರಿಂದ ಆದಷ್ಟು ಬೇಗ ನಾವು ಚುಡುಕು ಮಾಡಿದ್ದೇವೆ. ದಯವಿಟ್ಟು ಯಾರು ಪೂರ್ತಿಯಾಗಿ ಕೇಳಿದ್ರು ಇಲ್ಲಿ ಶಾಂತ ರೀತಿಯಾಗಿ ನಮಗೆ ಪರೋಕ್ಷವಾಗಿ ಪ್ರತ್ಯೇಕ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಅಭಿನಂದಿಸುತ್ತಾ